ರಾಜ್ಯ ಸರ್ಕಾರದ ಅಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಪತ್ರ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಈಶ್ವರಪ್ಪ ಹತ್ತಿರ ಮಾತನಾಡಿದ್ದೇನೆ, ಸಮಸ್ಯೆ ಆಗಿದ್ರೆ ಅದನ್ನ ಮಾತನಾಡಿ ಬಗೆಹರಿಸುತ್ತೇವೆ. ಈಶ್ವರಪ್ಪ ಈ ವಿಚಾರವನ್ನ ಮಾತನಾಡಿ ಬಗೆಹರಿಸಬಹುದಿತ್ತು, ಆದರೆ ಅವರು ನೇರ ಪತ್ರವನ್ನ ಬರೆದಿದ್ದಾರೆ. ರಾಜ್ಯಪಾಲರ ಜೊತೆಗೇನೆ ನನಗೂ ಪತ್ರ ಕಳುಹಿಸಿದ್ದಾರೆ. ಈ ವಿಚಾರ ಸುಖಾಂತ್ಯವಾಗಿ ಪರಿಹಾರಗೊಳ್ಳುತ್ತದೆ. 2 ದಿನದ ಒಳಗೆ ನಾನೇ ಬಗೆಹರಿಸುತ್ತೇನೆ ಎಂದು ಅವರು ಹೇಳಿದ್ರು. ಇನ್ನು ಈಶ್ವರಪ್ಪ ಯತ್ನಾಳ್ ನಡೆಯನ್ನ ಒಂದೇ ಅಂತ ಪರಿಗಣಿಸೋಕೆ ಆಗಲ್ಲ. ಈಶ್ವರಪ್ಪ ಸಚಿವರಾಗಿದ್ದಾರೆ, ಅನುಭವಿಗಳಾಗಿದ್ದಾರೆ. ಅವರು ಪತ್ರ ಬರೆದಿದ್ದಾರೆ. ಯತ್ನಾಳ್ ಶಾಸಕನಾಗಿ ನೇರವಾಗಿ ಮಾತನಾಡಿದ್ದಾರೆ. ಯತ್ನಾಳ್ ವಿರುದ್ಧ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ, ಅದಕ್ಕೆ ಉತ್ತರಿಸಬೇಕಾಗುತ್ತದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ನಳಿನ್ ಉತ್ತರಿಸಿದ್ರು. ಇನ್ನು ಕಾಂಗ್ರೆಸ್ ಈ ಕುರಿತು ಸರ್ಕಾರದ ಬಗ್ಗೆ ಮಾತನಾಡುವ ಹಕ್ಕು ಹೊಂದಿಲ್ಲ. ಕಾಂಗ್ರೆಸ್ ಒಳಗಡೆಯೇ ಜಗಳಗಳು ಜೋರಾಗಿವೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಗಳ ಬೀದಿಗೆ ಬಿದ್ದಿದೆ. ಒಂದೆಡೆ ಸಿದ್ದರಾಮಯ್ಯ ನಾನೇ ಮುಂದಿನ ಸಿಎಂ ಅಂತ ಟ್ವೀಟ್ ಮಾಡುತ್ತಾರೆ, ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಇದಕ್ಕೆ ವಿರೋಧ ಮಾಡುತ್ತಾರೆ. ಉಪಚುನಾವಣೆಗೆ ನಡುವಲ್ಲೇ ಕಾಂಗ್ರೆಸ್ಗೆ ಬೆಂಕಿ ಬಿದ್ದಿದೆ. ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಹೊಗೆ ಕಾಣಿಸಿಕೊಳ್ಳುತ್ತಿದೆ ಎಂದು ಅವರು ಹೇಳಿದ್ರು. ಇನ್ನು ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು. 3 ಕ್ಷೇತ್ರಗಳಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತನ್ನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. 3 ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿಗೆ ಆಗುತ್ತೆ. ಈ ಸಮಸ್ಯೆ ಏನಿದೆ ಇದು ಅಲ್ಲೇ ಪರಿಹಾರ ಆಗುತ್ತೆ. ಇದರ ಬಗ್ಗೆ ಅವರು ನಿಮ್ಮಲ್ಲಿ ಏನಾದರೂ ಇದರ ಮೊದಲು ಈಶ್ವರಪ್ಪರು ಪತ್ರ ಎಲ್ರಿಗೂ ಬರೆದಾಗೆ ನಮಗೂ ಬರೆದಿದ್ದಾರೆ. ಈಗಾಗಲೇ ಮಾತುಕತೆ ಮುಗಿದಿದೆ. ಅಲ್ಲ, ಅವರ ಇಲಾಖೆಯ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರಾಗಿ ನಿಮ್ಗೆ ಏನಾದರೂ ಇದರ ಬಗ್ಗೆ ಈ ಮೊದಲೇ ಹೇಳಿದ್ರ? ಇಲ್ಲ, ಒಟ್ಟಿಗೆ ಬರ್ತಾರೆ, ಎಲ್ಲರಿಗೂ ಒಟ್ಟಿಗೆ ಬರ್ತಾರೆ. ಪದೇ ಪದೇ ಮಾತಾಡ್ತಾ ಇಲ್ಲ, ಈ ಸಾರಿ ಪತ್ರ ಬರೆದಿದ್ದಾರೆ ಅಷ್ಟೇ. ಯತ್ನಾಳಂದು ಈಶ್ವರಪ್ಪರದ್ದು ವಿಭಿನ್ನವಾಗಿರ್ತಕ್ಕಂಥದ್ದು. ಈಶ್ವರಪ್ಪರು ಸಚಿವರಾಗಿ, ಯತ್ನಾಳ ಶಾಸಕರಾಗಿ ಈಗ ಏನು ಅವ್ರಿಗೆ ನೋಟಿಸ್ ಕೊಡಬೇಕೋ ಕೊಟ್ಟಿದೆ, ಅವ್ರೇನು ಉತ್ತರಿಸಬೇಕು. ಈಶ್ವರಪ್ಪನವರು ಅದಲ್ಲ, ಅವರ ಅನುದಾನದ ಬಗ್ಗೆ ಸರ್ಕಾರದ ಇದರ ಬಗ್ಗೆ ಮಾಡಿದ್ದಾರೆ. ಈಗಾಗಲೇ ಅದು ಪರಿಹಾರ ಆಗಿ ಪರಿಶೀಲನೆ ಮಾಡಿ ಏನು ಮಾತುಕತೆ ಮಾಡಬೇಕು ಮಾತುಕತೆ